ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಯು ಟಿ ಖಾದರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಯಾದ್ ಫೌಂಡೇಶನ್ ಮಲಾಡ್ ಹಾಗೂ ಯು ಟಿ ಫರೀದ್ ಫೌಂಡೇಶನ್ ವತಿಯಿಂದ ಇದೇ ಒಂದು ಸಭಾಂಗಣದಲ್ಲಿ ನಡೆಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕ ವಿತರಣಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಂಗಳೂರು ತಾಲೂಕು ಪಂಚಾಯತ್ ನಿಕಟಪುರ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ರವರು, ಪಾವೂರು ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಭಾಕರ್ ಶೆಟ್ಟಿಯವರು, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರುಗಳು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಯುತ ಶಂಕರಾನಂದ ಎನ್ನಿನವಳಿಯವರು ತಾವುಗಳು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಯಾದ್ ಫೌಂಡೇಶನ್ ಮಲಾಡ್ ಇದರ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು. ಬಹಳಷ್ಟು ಹೊತ್ತು ಕಾಯ್ದಿದ್ದೀರಿ. ತಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸುತ್ತಾ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಪ್ರಾರಂಭಿಸಿ ಕೊನೆಗೊಳಿಸಲಿದೆ. ದಯವಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ, ಇವತ್ತು ದಯವಿಟ್ಟು ಕಾಮತ್ ಆಪ್ಟಿಕಲ್ಸ್ನ ಸಿಬ್ಬಂದಿ ವರ್ಗದ ಯಾರಾದರೂ ಒಬ್ಬರು ದಯವಿಟ್ಟು ವೇದಿಕೆಗೆ ಬನ್ನಿ. ಕರ್ನಾಟಕ ವಿಧಾನಸಭಾದ ಸಭಾಧ್ಯಕ್ಷರು, ನಮ್ಮ ಕ್ಷೇತ್ರದ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಶ್ರೀಯುತ ಯು ಟಿ ಖಾದರ್ ಅವರ ಹುಟ್ಟುಹಬ್ಬದ ದಿನ, ಅದೇ ರೀತಿ ಅವತ್ತು ವಿಶ್ವ ದೃಷ್ಟಿ ದಿನ ಇದ್ದ ಸಂದರ್ಭದಲ್ಲಿ ಯು ಟಿ ಫರೀದ್ ಫೌಂಡೇಶನ್ ಹಾಗೂ ಯಾದ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ನಾವಿಲ್ಲೊಂದು ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಇಲ್ಲಿ ಹಮ್ಮಿಕೊಂಡಿದ್ದೆವು. ಆ ತಪಾಸಣಾ ಶಿಬಿರದಲ್ಲಿ ಸುಮಾರು ನಮ್ಮ ಗ್ರಾಮದ 350ಕ್ಕೂ ಅಧಿಕ ಮಂದಿ ಆ ಶಿಬಿರದಲ್ಲಿ ಪಾಲ್ಗೊಂಡು ಸುಮಾರು 30ಕ್ಕಿಂತ ಅಧಿಕ ಮಂದಿಗೆ ಶಸ್ತ್ರಚಿಕಿತ್ಸೆ ವ್ಯವಸ್ಥೆ, ಅದೇ ರೀತಿ ಸುಮಾರು 250ಕ್ಕೂ ಅಧಿಕ ಮಂದಿಗೆ ಉಚಿತ ಕನ್ನಡಕ ವಿತರಣೆಯ ವ್ಯವಸ್ಥೆಯನ್ನು ಕೂಡ ನಾವು ಹಮ್ಮಿಕೊಂಡು ಈ ದಿನ ಆ ಕನ್ನಡಕ ನಮಗಿಲ್ಲಿ ರೆಡಿಯಾಗಿದೆ. ನಾವಿಲ್ಲಿ ಯಾದ್ ಫೌಂಡೇಶನ್ ಅಥವಾ ಯು ಟಿ ಫರೀದ್ ಫೌಂಡೇಶನ್ ಎಲ್ಲ ಹೆಸರಾಕಿ ಈ ಸಮಾರಂಭ ಮಾಡ್ತಾ ಇದ್ದೇವೆ. ಆದರೆ ಈ ಸಮಾರಂಭದ ಈ ಕನ್ನಡಕ ವಿತರಣೆಯನ್ನು ಅದರ ಸಂಪೂರ್ಣ ಖರ್ಚು ವೆಚ್ಚ ಸುಮಾರು ಕನ್ನಡಕಕ್ಕೆ ಸುಮಾರು 1,70,000 ರೂಗಳನ್ನು ತಮ್ಮ ಸಂಬಳದ ಹಣದಿಂದ ನಮಗೆ ಇದಕ್ಕೆ ಅವರು ಒದಗಿಸಿದ್ದಾರೆ. ತಮ್ಮ ಸಂಬಳದ ಹಣದಿಂದ ಸುಮಾರು 1,70,000 ಖರ್ಚು ಮಾಡಿ ಇವತ್ತು ಈ 200ಕ್ಕೂ ಅಧಿಕ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಈ ಕನ್ನಡಕವನ್ನು ಇವತ್ತು ವಿತರಿಸಲಿದ್ದಾರೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವವಿದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಇರುವಂತಹ ಎಲ್ಲರನ್ನು ಸ್ವಾಗತಿಸಕ್ಕೆ ನನ್ನ ಒಂದು ಕರ್ತವ್ಯವಾಗಿರೋದ್ರಿಂದ ಮೊದಲನೇದಾಗಿ ನಾನು ನಮ್ಮ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಶ್ರೀಯುತ ಯು ಟಿ ಖಾದರ್ ಅವರನ್ನು ಯಾದ್ ಫೌಂಡೇಶನ್ ಹಾಗೂ ಯು ಟಿ ಫರೀದ್ ಫೌಂಡೇಶನ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ಮಜೀದ್ ರವರಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರು, ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋನೂರ್ ಅವರು, ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮೆಹರುನ್ನಿಸಾ ಬಶೀರ್, ಅದೇ ರೀತಿ ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರು ಕೂಡ ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಮಾಜಿ ಸದಸ್ಯರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಎಲ್ಲರನ್ನು ನಾನು ಈ ಒಂದೇ ವಾಕ್ಯದಲ್ಲಿ ಹಾಗೂ ನೆರೆದಂತಹ ಪ್ರತಿಯೊಬ್ಬ, ಅದೇ ರೀತಿ ನಮ್ಮ ಯಾದ್ ಫೌಂಡೇಶನ್ನ ಎಲ್ಲ ಗೌರವಾಧ್ಯಕ್ಷರಾದ ಅಲ್ತಾಫ್ ಅಹಮದ್ ರವರು, ರಿಯಾಜ್ ರವರು, ಹನೀಫ್ ರವರು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ದಯವಿಟ್ಟು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯದರ್ಶಿಗಳು ಕೂಡ ವೇದಿಕೆ ಆಗಮಿಸಬೇಕು. ಆದ್ದರಿಂದ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಮೊದಲನೇದಾಗಿ ನಾನು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಂತ ಯು ಟಿ ಖಾದರ್ ಅವರನ್ನು ನೇರವಾಗಿ ಮಾತನಾಡುವುದಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಒಂದೆರಡು ಹಿತವಚನ ನೀಡಬೇಕಾಗಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮೆಲ್ಲ ಪ್ರೀತಿಯ ಗ್ರಾಮಸ್ಥರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನಮ್ಮೆಲ್ಲರ ನೆಚ್ಚುಮೆಚ್ಚಿನ ಶಾಸಕರಾದ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರೇ, ಇವತ್ತು ಇಲ್ಲಿ ನಮಗೆ ಕಣ್ಣಿನ ತಪಾಸಣೆ ಮಾಡಿ
ನಮಗೆಲ್ಲರೂ ಕನ್ನಡಕ ಕೊಡಲು ನಮ್ಮ ಸಚಿವರು ಶಾಸಕರು ಇದನ್ನು ಎಲ್ಲ ಏರ್ಪಾಡು ಮಾಡಿದ್ದಾರೆ. ನೀವೆಲ್ಲರೂ ಅವರ ತಂದೆಗೆ ಪರಲೋಕದಲ್ಲಿ ದೇವರು ಅವರಿಗೆ ಸ್ವರ್ಗ ಕೊಟ್ಟು ಅನುಗ್ರಹಿಸಲಿ ಎಂದು ಹೇಳಿ ಆ ದೇವರಲ್ಲಿ ನೀವು ಪ್ರಾರ್ಥಿಸಬೇಕು. ಸರ್, ನಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು 2.5 ವರ್ಷದಲ್ಲಿ ಅಭಿವೃದ್ಧಿ ತುಂಬ ಕಮ್ಮಿಯಾಗಿದೆ ಸರ್. ದಯಮಾಡಿ ನಿಮ್ಮನ್ನು ನಾವು ನಂಬಿ ಇದ್ದೇವೆ. ನಮಗೆ ಇಲ್ಲಿ ತಾಲೂಕು ಪಂಚಾಯತ್ ಇಲ್ಲ, ಈಗ ಜಿಲ್ಲಾ ಪಂಚಾಯತ್ ಇಲ್ಲ, ಹಾಗೂ MP ಇದ್ದೂ ಇಲ್ಲ, MLCಯಿಂದ ಏನೂ ಆಗುವುದಿಲ್ಲ ಸರ್. ದಯಮಾಡಿ ನೀವು ನಮಗೆ ಇಷ್ಟರವರೆಗೆ ನಮ್ಮ ಗ್ರಾಮವನ್ನು ತುಂಬ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ. ಪಕ್ಕದ ಅರೇಕಲ ಗ್ರಾಮವನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಸಿ ಆ ಪಂಚಾಯತಿಗೆ ನೀವು ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದೀರಿ ಸರ್. ಅದೇ ರೀತಿ ನಮ್ಮ ಪಂಚಾಯತಿಗೂ ನೀವು ಬರುವ ದಿನದಲ್ಲಿ ತುಂಬ ಅಭಿವೃದ್ಧಿ ಮಾಡಿಸಿ ನಮಗೂ ಈ ಪಂಚಾಯತಿಗೂ ನೀವು ಒಂದು ರಾಜ್ಯ ಪ್ರಶಸ್ತಿ ಬರುವಾಗೆ ಮಾಡಬೇಕು ಸರ್. ಎಲ್ಲವೂ ನಿಮ್ಮ ಮೇಲೆ ನಾವು ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ಸದಸ್ಯರು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೇವೆ ಸರ್. ನೀವು ನಮ್ಮನ್ನು ಯಾವತ್ತೂ ಕೈ ಬಿಡಬೇಡಿ ಸರ್. ಇಷ್ಟೇ ಅಲ್ಲಿ ನನ್ನ ಮಾತನ್ನು ಫರೀದ್ ರವರ ಫರೀದ್ ಫೌಂಡೇಶನ್ ಮತ್ತು ಯಾದ್ ಫೌಂಡೇಶನ್ನ ವತಿಯಿಂದ ಶ್ರೀಯುತ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆಯ ಸ್ಪೀಕರ್ನಾದಂಥ UT ಖಾದರ್ರವರ ಹುಟ್ಟು ದಿನದಂದು ಕಣ್ಣಿನ ಪರೀಕ್ಷೆ ಮಾಡಿ ಇವತ್ತು ಕನ್ನಡಕ ವಿತರಿಸುವಂಥ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ UT ಫರೀದ್ ಫೌಂಡೇಶನ್ ಮತ್ತು ಯಾದ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಾರ್ವಜನಿಕ ಸೇವೆ ಮಾಡುವಂಥ ಅವಕಾಶ ಅವರಿಗೆ ಭಗವಂತನ ಕರುಣಿಸಲೆಂದು ಹಾರೈಸುತ್ತಾ ತಮಗೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕಣ್ಣಿನ ಸಮಸ್ಯೆ ಇರುವಂತಹ ಚಿಕಿತ್ಸೆ ಹಾಗೂ ಈ ಒಂದು ಕನ್ನಡಕ ವಿತರಣೆಯ ಈ ಒಂದು ಸಂದರ್ಭ ಕಳೆದ 1-2 ತಿಂಗಳ ಹಿಂದೆ ಈ ಗ್ರಾಮಸ್ಥರಿಗೆ ಯಾರಿಗೆಲ್ಲವೂ ಕೂಡ 7 ವರ್ಷ ಈ ಸಮಾರಂಭ ಉಪಸ್ಥಿತವಂತ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸಂವಿಧಾನದ ಮಜೀದ್ ಅವರೇ, ಉಪಾಧ್ಯಕ್ಷ ಅಂತ ಶ್ರೀಮತಿ ಅವರೇ, ನಮ್ಮ ಮಾತಿ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಈ ಊರಿನ ವಿಷಯಕರ ಸಂವಿಧಾನದ ಬಾಬು ಮೋನಾಕರ್ ಅವರೇ, ಸೋಮೇಶ್ವರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ನ ಅಧ್ಯಕ್ಷರು ಸನ್ಮಾನ್ಯ ಸುಭಾಷ್ ಕುಮಾರ್ ಅವರೇ, ನಮ್ಮ ಒಳ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ವಿವೇಕ್ ಶೆಟ್ಟಿ ಅವರೇ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ನೋಡಿದವರೇ, ಅತ್ಯಂತ ಗೌರವದವರು ಪರಿಸರವಾದಿಯಾಗಿರುವಂತಹ ನಮ್ಮ ಶಂಕರಣ್ಣ ಅವರೇ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಸಂಯುಕ್ತರಾದಂತಹ ಬಂದಿರವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ನಮ್ಮ PD ಅವರೇ, ಅದೇ ಕಾಮತ್ ಕೆಲಸ ಸಿಬ್ಬಂದಿ ಅವರೇ, ನಮ್ಮ ಸಂಮಿತ್ರಂತ ದಿನೇಶ್ ಪೂಜಾರ್ ಅವರೇ, ಕೋರ್ತಂತ ಪುತ್ತಮೋಳ ಕಣವರೇ, ನಮ್ಮ ಆತ್ಮೀಯರು ಮಾಜಿ ಸದಸ್ಯರಾಗಿರುವಂತ ಮೊಹಮ್ಮದ್ ಅಕ್ಕರ್ ಅವರೇ, ಅದೇ ರೀತಿ ನಮ್ಮೆಲ್ಲ ಮೋನಾಕನ್ ಅವರೇ, ಅದೇ ರೀತಿ ನಮ್ಮ ಮೊಹಮ್ಮದ್ ಅವರೇ, ದುರ್ಗಾಪಣ್ಣನ್ ಅವರೇ, ಲೀಲಕ್ಕ ಅವರೇ, ಜಕ್ರೆ ಅವರೇ, ರವಿಕಲಾ ಅವರೇ, ಪುಷ್ಪ ಭಂಡಾರ ಅವರೇ, ಚನ್ನಮ್ಮಕ್ಕನ್ ಅವರೇ, ನಮ್ಮ ಚಂದ್ರಕಲಾ ಅವರೇ ಮತ್ತು ಎಲ್ಲ ನಮ್ಮ ಸದಸ್ಯರೇ, ಅದರ ಜೊತೆಯಲ್ಲಿ ಬಹುಶಃ ಮಕ್ಕಳ ಗೌರವ ಹಿರಿಯರಾಗಿರುವಂತ ಮುಖಪ್ಪ ಪೂಜಾರ್ ಅವರೇ, ಶರೀಫಾಕನ್ ಅವರೇ, ರಿಯಾಜ್ ಅವರೇ, ವಿವೇಕ್ ಶೆಟ್ಟಿ ಅವರೇ, ಅದೇ ರೀತಿ ನಮ್ಮ ಪ್ರಭಾಕರನ್ ಅವರೇ, ನಮ್ಮ ಇರ್ಫಾನ್ ಅವರೇ, ಹಸನ್ ಅವರೇ, ಅದೇ ರೀತಿ ನಮ್ಮ ಅನೀಫ್ ಮತ್ತು ಅಲ್ತಾಫ್ ಅವರೇ, ಎಲ್ಲ ಕಾರ್ಯಕ್ರಮಿಸುವಂತ ನಿಸಾರ್ ಅವರೇ ಮತ್ತು ನಮ್ಮ ಬಾಲ ಸಂಘದ ಸಂವೇತ ನಿಸಾಮ್ ಅವರೇ, ಈ ರೀತಿ ಎಲ್ಲ ನಮ್ಮ ಈ ಸಕ್ರಿಯವಾಗಿ ಸಹಕರಿಸಿದ ಪ್ರತಿಯೊಂದು ನಿರ್ದೇಶಕರೇ, ಹಿರಿಯ ಗಣ್ಯ ವ್ಯಕ್ತಿಗಳೇ, ಮೊನ್ನೆ ನಮ್ಮ ಆ ಒಂದು ಕ್ಯಾಂಪ್ ಅಲ್ಲಿ ಸಹಕರಿಸಿದಂತಹ ಇದು ನಮ್ಮ ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಪಂಚಾಯತ್ನ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ನಮ್ಮ ಹಿರಿಯರೇ ಮತ್ತು ಪೂರ ಅತ್ಯಂತ ಗಣ್ಯ ಅತಿಥಿ ಮತ್ತು ಸದಸ್ಯರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರ ಉದ್ದಗಲೂ ಕೂಡ ಜನಸಾಮಾನ್ಯರು ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು. ಎಲ್ಲರೂ ಕೂಡ ಸಂತೋಷದ ವಾತಾವರಣ ಮಾಡಬೇಕಾದ್ರೆ ನಮ್ಮಿಂದ ಅವೆಲ್ಲ ಸಾಕಬೇಕು, ಅದು ಕೂಡ ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಆದ ಕಾರಣ ಚರ್ಚೆ ಮಾಡಿ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರ ಉದ್ದಗಲಕ್ಕೂ ನಮಗೆ ಇವತ್ತು ಕೊಡ್ಬೋದಂತ ಆಲೋಚನೆ ಮಾಡಿದಾಗ ಬಹಳಷ್ಟು ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ, ಕನ್ನಡ ಪರೀಕ್ಷೆ ಮಾಡಿ ಎಲ್ಲರಿಗೂ ಕೂಡ ಕನ್ನಡ ಮತ್ತು ಚಿಕಿತ್ಸೆ ಕೊಡಬೇಕು. ಇದರಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರ ಮನೆಯಲ್ಲಿ ಇರ್ತಾರೆ.
ಅಂತವರಿಗೆ ನಾವು ಕೊಟ್ಟರೆ ಆ ವಯಸ್ಸಾದವರು ಬಹುಶಃ ಸಂತೋಷದಿಂದ ನೆಮ್ಮದಿಯಿಂದ ಅವ್ರ ಕುಟುಂಬ ಜೊತೆ ಮನೆಯಲ್ಲಿ ಓಡಾಡ್ಲಿಕ್ಕೆ ಮತ್ತು ಸಮಾಧಾನದ ನೆಮ್ಮದಿಯಿಂದ ಪುಸ್ತಕವನ್ನು ಓದಲಿಕ್ಕೆ, ಖುಷಿಯಲ್ಲಿ ಟಿವಿ ನೋಡ್ಲಿಕ್ಕೆ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾದ ತೀರ್ಮಾನ ಮಾಡಿದಾಗ ನಾವು ಬಹುಶಃ ಅವತ್ತು ಈ ಒಂದು ಕ್ಯಾಂಪ್ ಅನ್ನು ತೀರ್ಮಾನ ಮಾಡಿದ್ದು. ಪಾವೂರು ಮೋನಕ್ಕನವರು ಇಲ್ಲೆಲ್ಲ ಸಿಬ್ಬಂದಿ ವರ್ಗದವರು ಗ್ರಾಮ ಅಧ್ಯಕ್ಷರಾಗಿ ವಹಿಸಿಕೊಂಡು ಇವತ್ತು ನಿಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ನೇತ್ರ ಚಿಕಿತ್ಸೆಯಲ್ಲಿ ಅತ್ಯುತ್ತಮ ಹೆಸರು ಪಡೆದಂತ ಕಾಮತ್ ಆಪ್ಟಿಕಲ್ಸ್. ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಿತ್ತು, ಅತ್ಯಂತ ಅನುಕೂಲಸ್ಥರು ಯಾವ ಒಂದು ಸವಲತ್ತು ಯಾವ ಒಂದು ಆ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಪರಿಹಾರ ಪಡ್ಕೊಳ್ತಾರೆ ಅಂತ ಸಂಸ್ಥೆಯಿಂದಲೇ ಇವತ್ತು ಆಗ್ಬೇಕಂತೇಳಿ ಅದನ್ನ ಕಾಮತ್ ಆಪ್ಟಿಕಲ್ಸ್ ಈಗ ಒಂದು ಹೆಸರನ್ನು ಪಡೆದಂತ ಸಂಸ್ಥೆ ಆಗಿದೆ. ಅಂತವರಿಂದಲೇ ನಾವು ಕನ್ನಡ ಚಿಕಿತ್ಸೆ ನೆರವೇರಿಸಿಕೊಂಡು ನಿಮಗೆ ಅದೇ ಕಂಪನಿಯಿಂದ ಮುಖಾಂತರ ಇವತ್ತು ನಾವು ಕನ್ನಡಕ ವಿತರಣೆ ಮಾಡುವ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಉದ್ದೇಶ ಅನುಕೂಲ ಪಡೆಯುವಂತ ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ಉಚಿತವಾಗಿ ಮುಟ್ಟಿಸುವಂತ ವ್ಯವಸ್ಥೆ ನಾವು ಮಾಡಬೇಕಂತ ಹೇಳಿಕೊಂಡು ಆದ ಕಾರಣ ಈ ಊರಲ್ಲಿ ಸುಮಾರು ಎಷ್ಟು 300 ಆದ ಕಾರಣ ಎಲ್ಲ ಕುಟುಂಬ ಸಂತೋಷದ ವಿಶ್ವಾಸ ನನಗೆ ಇವತ್ತು ಇದೆ. ಕಣ್ಣಿನ ಸಮಸ್ಯೆ ನಾನು ಏನ್ ಹೇಳ್ಬೇಕಂತಿಲ್ಲ. ಕಣ್ಣಿನ ಸಮಸ್ಯೆ ಕಣ್ಣಿನ ಇದ್ದವರಿಗೆ ಬಹಳ ಚೆನ್ನಾಗಿ ಗೊತ್ತಾಗ್ತದೆ. ಈ ಸಮಸ್ಯೆ ಇಲ್ಲದವರು ಕಣ್ಣೊಮ್ಮೆ ಮುಚ್ಚಿ ಆಗ ನಿಮ್ಮಲ್ಲಿ ಕೂಡ ಗೊತ್ತಾಗ್ತದೆ ಕಣ್ಣಿನ ಸಮಸ್ಯೆ ಇದೆ ಏನು ಕಷ್ಟ ಅಂತ ಹೇಳಿ ಕಣ್ಣೊಮ್ಮೆ ಮುಚ್ಚಿ ನಾವು ಆಲೋಚನೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ನಮಗೆ ಬರ್ತದೆ. ಆದ ಕಾರಣ ನಿಮಗೆ ಈ ಸಂತೋಷದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತ ನಮ್ಮ ಉದ್ದೇಶ ಆಗಿದ್ದುಕೊಂಡು ನಾವು ಕನ್ನಡ ವಿತರಣೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಅದರ ಜೊತೆಲಿ ನಾನೇ ಆರೋಗ್ಯ ಸಚಿವರಾದ ಸಂದರ್ಭದಲ್ಲಿ ನಾನು ಉಚಿತವಾದ ದಂತ ಅನ್ನು ಘೋಷಣೆ ಶಾಂಕ್ಷನ್ ನಾವು ಮಾಡಿದ್ದೆವು. ಆಶಾ ಕಾರ್ಯಕರ್ತರಿದ್ದೀರಿ, ಒಂದು ಸೇರಿಕೊಂಡು ಒಂದೇ ಸ್ವರ ಮಾಡಿ ಯಾರಿಗೆಲ್ಲ ಇವತ್ತು ಉಚಿತವಾದ ದಂತ ಬೇಕು ಅದನ್ನು ಸ್ಕೀಮ್ ಅನ್ನು ಅನುಷ್ಠಾನ ಮಾಡಲಿಕ್ಕೆ ತಮ್ಮ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮ್ಮ ಊರಲ್ಲಿ ಯಾರಾದರೂ ಹಿರಿಯರಿದ್ರೆ, ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವರಿಗೆ ಅಲ್ಲಿನ ಸೆಟ್ ಬೇಕಾದಲ್ಲಿ ಫ್ರೀಯಾಗಿ ಮುಟ್ಟಿಸುವಂತ ವ್ಯವಸ್ಥೆ ಕೂಡ ಬಹುಶಃ ಗ್ರಾಮ ಪಂಚಾಯತ್ ನಾವು ಸೇರಿಕೊಳ್ಳೋದನ್ನು ಕಾರ್ಯಕ್ರಮ ಮಾಡೋ ವಿಚಾರ ಆಗಬೇಕು. ಆಶಾ ಕಾರ್ಯ ಪ್ರೋತ್ಸಾಹ ಕೊಡ್ತಾರೆ. ಒಂದು ಪೇಷಂಟ್ ಗುರುತಿಸಿಕೊಂಡು ಒಂದು ವಯಸ್ಸಾದವ್ರಿಗೆ ನೀವು ಅಲ್ಲನ್ನು ಫಿಟ್ ಮಾಡಿದ್ರೆ ನಿಮ್ಗೆ 150 ರೂಪಾಯಿ ಇನ್ಸೆಂಟಿವ್ಸ್ ಇದೆ. ಯೋಜನೆ ನಾನೇ ಇವತ್ತು ಮಾಡಿದವು. ಬಹಳಷ್ಟು ಜನ ಇದ್ದಾರೆ. ಫಸ್ಟ್ ಎಲ್ಲ ಸೇರಿ ಚೆನ್ನ ಮಕ್ಕಳಿಗೆ ಒಂದು ಕೊಡ್ಬೇಕೀಗ. ನಾನು ಯಾವುದೆಲ್ಲ ಹೇಳ್ತಾ ಇದ್ದೆ, ಚೆನ್ನ ಮಕ್ಕಳು ಒಂದು ಹಲ್ಲು ಸೆಟ್ ಆಗ್ತಾ ಇಲ್ಲ. ಈ ಸಲ ಹಿಡಿದು ಸೆಟ್ ಆಗಿ ಒಂದು ಬಿಡ್ಬೇಕು ಅಂತ ಬಹಳಷ್ಟು ಹಿರಿಯರಿದ್ದಾರೆ. ಎಲ್ಲರಿಗೂ ಅವಕಾಶ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಮಜೀದ್ ಅವರು ನೂತನ ಅಧ್ಯಕ್ಷವಾಗಿ ಇವತ್ತು ಬಂದಿದ್ದಾರೆ. ಇಲ್ಲಿ ಬಹುಶಃ ಇದ್ದಾರೆ, ಮಾಜಿ ಸದಸ್ಯರಿದ್ದಾರೆ, ಎಲ್ಲ ಅನುಭವಸ್ಥರಿ ಗ್ರಾಮದಲ್ಲಿ ಇದ್ದಾರೆ. ಎಲ್ಲ ಗ್ರಾಮ ಉಪಾಧ್ಯಕ್ಷರಂತೆ ಎಲ್ಲ ಪಂಚಾಯತ್ ಸದಸ್ಯರು ತಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಈ ಗ್ರಾಮದ ಅಭಿವೃದ್ಧಿ ಅದು ನಿಮ್ಮ ಮುಖ್ಯ ಗುರಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀರಿ, ಇಡೀ ಗ್ರಾಮಸ್ಥರನ್ನು ಒಂದೇ ಸಮ್ಮತದಿಂದ ತಕೊಂಡು ಹೋಗುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಅತ್ಯುತ್ತಮವಾದ ಗ್ರಾಮ ಪಂಚಾಯತ್ ಯಾವ್ದಂತ ಹೇಳಿದ್ರೆ ಅದು ನೀವು ಎಷ್ಟು ರೋಡ್ ಮಾಡಿದ್ದೀರಿ, ಎಷ್ಟು ತೋಡು ಮಾಡಿದ್ದೀರಿ, ಎಷ್ಟು ಲೈಟ್ ಕಂಬ ಹಾಕಿದ್ದೀರಿ, ಅತ್ಯುತ್ತಮ ಗ್ರಾಮ ಪಂಚಾಯತ್ ಅಲ್ಲ. ಅತ್ಯುತ್ತಮ ಗ್ರಾಮ ಪಂಚಾಯತ್ ಹೇಳಿದ್ರೆ ನಿಮ್ಮ ಗ್ರಾಮದ ಕಟ್ಟ ಕಡೆ ಬಡವರು ಕೂಡ ನಿಮ್ಮ ಕಚೇರಿಗೆ ಬಂದು ನನಗೆ ಸಮಸ್ಯೆ ಇದೆ ಅಂತ ಧೈರ್ಯವಂತವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆ ಕೆಲಸ ನನ್ನ ಕೆಲಸ ಆಗ್ಬೇಕಂತ ಕೇಳುವಂತ ಧೈರ್ಯ ಬರಬೇಕು. ಅದು ನೀವು ಕೆಲಸ ಮಾಡದಿದ್ರೆ ಕನಿಷ್ಠ ನಿಮ್ಮ ಕೈ ಹಿಡಿದು ಕೇಳ್ಬೇಕು ನನ್ನ ಕೆಲಸ ಆಗ್ಲಿಲ್ಲ ಅಂತೇಳಿ. ಆ ಒಂದು ಫ್ರೀಡಮ್ ನೀವು ಎಲ್ಲರಿಗೂ ಕೂಡ ಕೊಟ್ಟು ಈ ಒಂದು ಸ್ನೇಹಿತದ ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವ ಜವಾಬ್ದಾರಿ ನಿಮ್ದು. ಅಭಿವೃದ್ಧಿ ತನ್ನಿಂದ ಒಂದೊಂದು ರೀತಿಯಿಂದ ಆಗ್ತದೆ. ಆದ ಕಾರಣ ಈ ಒಂದು ವಾತಾವರಣ ನಿರ್ಮಾಣ ಮಾಡಿ ಒಂದು ಪ್ರೀತಿಯ ಒಂದು ಗ್ರಾಮವಾಗಿ ಪರಿವರ್ತನೆ ಮಾಡುವ ಜವಾಬ್ದಾರಿ ನಿಮ್ಮ ಅಧ್ಯಕ್ಷರಿಗೂ ಸರ್ವ ಸದಸ್ಯರು ಇವತ್ತು ಜವಾಬ್ದಾರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರಾಜ್ಯಕ್ಕೆ ಚುನಾವಣೆ ಬಂದಾಗ ಮಾತ್ರ ರಾಜ್ಯಕ್ಕೆ ವ್ಯವಸ್ಥೆ. ಚುನಾವಣೆ ಬಿಟ್ಟ ನಂತರ ರಾಜ್ಯಕ್ಕೆ ನಾವು ಬಿಟ್ಟು ಬರೀ ಅಭಿವೃದ್ಧಿಯನ್ನು ನೀವು ನೋಡ್ಬೇಕು. ಟಿವಿ ಚಾನಲ್ ನೋಡ್ತಿರಲ್ಲ, ಬೇರೆ ಬೇರೆ ಚಾನಲ್ ಇದೆ. ಸೊ ಎಲೆಕ್ಷನ್ ಬಂದಾಗ ಅದು ಚುನಾವಣೆ ಚಾನಲ್ ಮಾತ್ರ. ಎಲೆಕ್ಷನ್ ಮುಗಿದ ನಂತರ ಚಾನಲ್ ಚೇಂಜ್ ಮಾಡಿ ಇನ್ನು ಡೆವಲಪ್ಮೆಂಟ್ ಚಾನಲ್ ಮಾತ್ರ. ಆ ಚಾನಲ್ ಅನ್ನು ಆನ್ ಮಾಡಿ ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟ ಏನೆಲ್ಲ ಕೆಲಸ ಕಾರ್ಯ ಆಗ್ಬೇಕಾ ಅದಕ್ಕೆ ಮುಖಾಂತರ ಹೋಗುವಂತ ಕೆಲಸ ನೀವು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಮೌನಕಂತರು ಹಿರಿಯರಿದ್ದಾರೆ, ಬಹಳಷ್ಟು ನಮ್ಮ ಕಾಲದ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರನ್ನ ಎಲ್ಲ ಅನುಭವಿಸ್ತಾರೆ. ಬಹುಶಃ ಬಾಲ ಎಲ್ಲ ಹೊರಗಡೆ ಇರುವಂತದ್ದು
ಆದ ಕಾರಣ ಎಲ್ಲ ಅನುಭವಿಸ್ತೇವೆ, ಬಹುಶಃ ಬಹಳಷ್ಟು ಇದ್ದಾರೆ. ಅವರೆಲ್ಲರ ಸಹಕಾರ ಇವತ್ತು ಪಡೆದುಕೊಂಡು ಅತ್ಯುತ್ತಮವಾದ ಒಂದು ಅಭಿವೃದ್ಧಿ ಪಥ ಚಲಿಸಿಕೊಳ್ಳಿ. ಬಹುಶಃ ನೀವೆಲ್ಲ ಬೇಡಿಕೆ ಕೊಟ್ಟಿದ್ದೀರಾ, ನಾನು ಕೂಡ ಆದ್ಯತೆ ಮೇರೆಗೆ ಆ ಕೆಲಸವನ್ನು ನಾನು ಕೂಡ ನಿಭಾಯಿಸಲು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನೀವು ಅಂಗವಿಕಲ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಟೈಮ್ ಮಾಡೋಕ್ಕೆ ಒತ್ತಾಯ ಮಾಡಿಕೊಂಡಾಗ ಒಂದು ತಾಲೂಕು ಪಂಚಾಯತ್ ಗ್ರಾಂಟ್ ನನಗೆ ಅವಕಾಶ ಸಿಕ್ಕಿದಾಗ ಬಹುಶಃ ಅದರ ಕೂಡ ಮೀಸಲಿಟ್ಟು ಅದು ಕೂಡ ಇವತ್ತು ಇದೆಲ್ಲರ ಪ್ರಯೋಜನವು ಜನರಿಗೆ ಸಿಕ್ಕುವಂತ ಅವಕಾಶ ಇವತ್ತು ಆಗ್ಲಿ. ಇದು ಬಹುಶಃ ನಿಮ್ಮದೇ ಒಂದು ಗ್ರಾಮ ಪಂಚಾಯತ್, ನಿಮ್ಮದೇ ಊರು ಅಂತ ಹೇಳಿಕೊಂಡು ಅತ್ಯುತ್ತಮವಾಗಿ ಸಣ್ಣ ಸಣ್ಣ ದೊಡ್ಡವರಾದಾಗ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಿಮ್ದ ಅಂತ ಹೇಳಿಕೊಳ್ತಾ ಎಲ್ಲರಿಗೆ ಯಾರಿಗೆಲ್ಲ ಕನ್ನಡಕ ಸಿಗ್ತದೆ ಬಹುಶಃ ನೀವೆಲ್ಲ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಅದನ್ನು ಅತ್ಯಂತ ಜಾಗ್ರತೆಯಿಂದ ಉಪಕಾರ ಮಾಡೋ ಅವಕಾಶ ಆಗಲಿ. ಲಾಯರ್ಸ್ ಅಂತ ಹಿರಿಯರು ಕೂಡ ಬಹುಶಃ ಸಮಾಧಾನದವರು ಕೂಡ ಇವತ್ತಿದ್ದಾರೆ. ಸ್ವಲ್ಪ ಜಾಸ್ತಿ ಟೆನ್ಷನ್ ಆದಾಗ ಲಾಯರ್ಸ್ ಅಂತ ಮಾತಾಡಿ ಅವ್ರು ಸಮಾಧಾನ ವಿಚಾರವಾಗಿ ನಿಮ್ಗೆಲ್ಲ ಒಂದು ವಿಚಾರ ಇವತ್ತು ಮಾಡ್ತಾರೆ. ಸೊ ಎಲ್ಲಾ ರೀತಿಯ ಕ್ರೋಢೀಕರಿಸಿಕೊಂಡು ಒಂದು ಗ್ರಾಮ ಪಂಚಾಯತ್ ಆಗಿ ಮುಂದೆ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ನಿಮ್ಮ ಇಡೀ ಊರವರಿಗೆ ನಾನು ಹೇಳ್ತಿಷ್ಟೇ, ನೀವು ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದ ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿಯನ್ನು ನಿಮ್ಮ ಕಾಲಕ್ಕೆ ಬುಡಕ್ಕೆ ಮುಟ್ಟಿಸುವಂತ ಮಾತು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದೇಶದಲ್ಲಿ ಸಾಮರಸ್ಯ ಸೌಹಾರ್ದತೆಗೆ ಒಂದು ಹೆಸರುವಾಸಿಯಾಗಿ ಎಲ್ಲ ನಮ್ಮ ಸಮುದಾಯಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸನ್ಮಾನ್ಯ ಸಭಾಧ್ಯಕ್ಷರನ್ನು ನಮ್ಮ ಯಾದ್ ಫೌಂಡೇಶನ್ ಸಂಘ ಸಂಸ್ಥೆಯ ಪರವಾಗಿ ಎಲ್ಲ ನಮ್ಮ ಯಾದ್ ಫೌಂಡೇಶನ್ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಮುಖ್ಯ ಅತಿಥಿಗಳು ಸೇರಿಕೊಂಡು ಸನ್ಮಾನ್ಯ ಸಭಾಧ್ಯಕ್ಷರನ್ನು ಸನ್ಮಾನಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಸನ್ಮಾನ್ಯ ಸಭಾಧ್ಯಕ್ಷರಿಗಾಗಲೇ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ತಮಗಿದು ಧನ್ಯವಾದಗಳು. ನಮ್ಮ ಗ್ರಾಮದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಮುಂದಕ್ಕೆ ನೀವು ಮಾಡಿಕೊಟ್ಟಿದ್ದೀರಾ. ಇನ್ನು ಮುಂದಕ್ಕೂ ಕೂಡ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಸಹಕಾರ ಖಂಡಿತ ಇದನ್ನು ಹೇಳಿಕೊಳ್ತಾ ಈ ರಾಜ್ಯಕ್ಕೆ ಇದ್ದಿದ್ದು ಸ್ವಲ್ಪ ಕೌಜಿಗದ್ದಲ ಇದು ಒಂದಿದೆ. ನಾವು ಮೇಲಿಂದ ಹೋದಾಗ ಮತ್ತೆ ನೀವು ಮಾತ್ರ ಬಾಕಿ ಆಗುವುದು, ಬೇರೆಲ್ಲವೂ ಕೂಡ ಸೊ ಈಗ ನಾವು ಫಸ್ಟ್ ಸಂಕೇತ ಕೆಲವು ನಾವು ಕರಿತೇವೆ, ಕರೆದವ್ರು ಮಾತ್ರ ಬನ್ನಿ, ಮತ್ತೆ ನೀವು ಸಮಾಧಾನ ಕೂತ್ಕೊಳ್ಳಿ. ಅರ್ಜೆಂಟ್ ಮತ್ತೆ ಯಾರ್ಯಾರ ಕನ್ನಡ ಯಾರಿಗೆ ಕಾಣದ ರೀತಿ ಅಂತ ಬಂದ ಪರಿಸ್ಥಿತಿ ಆಗ್ತದೆ.